ಇದನ್ನು ನಾನು ನೋವು ಅಂತ ಹೇಳೋದಕ್ಕಿಂತಲೂ ಒಂದು ನರಕ ಯಾತನೆ ಅಂತಲೇ ನಾನು ಇದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಸಿವಿಯರ್ ಲೆವೆಲಲ್ಲಿ ನನಗೆ ಪೇಯ್ನ್ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ನನಗೆ ಹೇಳಿದರು, ಈ ಒಂದು ಪೇಯ್ನ್ ಏನಿದೆ, ಈ ಒಂದು ಮದುವೆ ಆಗಿ ನಿಮಗೆ ಮಕ್ಕಳಾಗಿ ಒಂದು ಡೆಲಿವರಿ ಅಂತ ಆದಮೇಲೆ ಈ ಪೇಯ್ನ್ ಎಲ್ಲ ಸರಿ ಆಗುತ್ತೆ. ಮೊದಲನೇದಾಗಿ ಏನು ಮಾಡಿ ಅಂದರೆ, ನಿಮ್ಮ ಎರಡು ಕಾಲುಗಳ ಪಾದಗಳನ್ನು ಈ ಥರ ಹತ್ರ ಜಾಯಿಂಟ್ ಮಾಡಿಕೊಂಡು, ಕಾಲಲ್ಲಿ ನಮಸ್ಕಾರ ಮಾಡೋ ಥರ ಈ ಥರ ಹತ್ರ ಮಾಡಿಕೊಂಡು, ಎಲ್ಲರಿಗೂ ನಮಸ್ಕಾರ. ನೀವು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಿರೋರಾದರೆ ನನ್ನ ಹೆಸರು ಪ್ರಜ್ಞಾ ಜೈನ್. ನಾನು ಕೆನಡಾದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಟೈಟಲ್ ನೋಡಿಬಿಟ್ಟು ನೀವು ಅಂದ್ಕೊಂಡಿರ್ತೀರಾ ನಾನು ಯಾವ ನೋವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾನಿವತ್ತು ಮಾತಾಡ್ತಾ ಇರೋದು ಎಲ್ಲ ಹೆಂಗಸರಿಗೂ ಎಲ್ಲ ಹುಡುಗಿರಿಗೂ ಒಂದು ಟೈಮಲ್ಲಿ ಕಾಡೋ ಅಂಥ ಒಂದು ನೋವು. ಹೌದು, ಆ ಒಂದು ಮೆನ್ಸ್ಟ್ರುವಲ್ ಪೇಯ್ನ್ ಅಂತ ಏನಿದೆ, ಪೀರಿಯಡ್ ಟೈಮಲ್ಲಿ ಆಗುವಂಥ ಪೇಯ್ನ್ ಏನಿದೆ, ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದರೆ, ನಾನು ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಒಂದ್ಸರಿ ಅಂದ್ಕೊಂಡಾಗ ನಿಜವಾಗ್ಲೂ ಇದ್ರ ಬಗ್ಗೆ ಮಾತಾಡಬೇಕಾ ಅಂತ ಒಂದ್ಸರಿ ಯೋಚನೆ ಮಾಡಿದೆ. ಆಮೇಲೆ ಅನಿಸ್ತು, ಇದರಲ್ಲಿ ನಾಚಿಕೆ ಪಟ್ಕೊಳ್ಳುವಂಥ ವಿಷಯ ಏನೂ ಇಲ್ಲ, ಇದೊಂದು ಮುಕ್ತವಾಗಿ ಮಾತಾಡಬೇಕಾಗಿರುವಂಥ ಒಂದು ವಿಚಾರ. ಯಾಕಂತ ಹೇಳಿದ್ರೆ, ಕಾಲೇಜ್ಗೆ ಹೋಗೋ ಹುಡುಗಿರಿಂದ ಹಿಡಿದು ಕೆಲಸಕ್ಕೆ ಅಥವಾ ಕೆಲಸಕ್ಕೆ ಹೋಗುವಂಥ ಯಾವುದೇ ಒಂದು ಮಹಿಳೆಗೂ ಆಗಿರ್ಬೋದು, ಈ ಒಂದು ನೋವು ಅನ್ನೋದು ಒಂದಲ್ಲ ಒಂದು ಟೈಮಲ್ಲಿ ಕಾಡಿರುತ್ತೆ. ಎಷ್ಟೊಂದು ಜನ ಇದರಿಂದ ತುಂಬಾ ಸಫರ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನನ್ನ ಒಂದು ಅನಿಸಿಕೆಯನ್ನು, ನನ್ನ ಒಂದು ಏನೊಂದು ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ ಈ ವಿಷಯದಲ್ಲಿ, ಅದನ್ನು ಒಂದು ಶೇರ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಸ್ವಲ್ಪ ಜನರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಯೋಚನೆ ಬಂತು. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗನ್ನು. ಕೆಲವರಿಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಪೇಯ್ನ್ ಆಗುತ್ತೆ, ಇನ್ನು ಕೆಲವರಿಗೆ ಒಂದು ಮಾಡ್ರೇಟ್ ಲೆವೆಲ್ ಅಂತ ಹೇಳ್ಬೋದು. ಆಮೇಲೆ ಇನ್ನು ಕೆಲವರಿಗೆ ಏನೂ ಪೇಯ್ನೇ ಆಗೋದಿಲ್ಲ, ಲಕ್ಕಿ ಪೀಪಲ್ ಅಂತಲೇ ಹೇಳ್ಬೋದು. ಬಟ್ ನಾನು ನನ್ನನ್ನು ಈ ವಿಷಯದಲ್ಲಿ ತುಂಬಾ ಅನ್ಲಕ್ಕಿ ಅಂತಲೇ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ನಾನು ಅಷ್ಟು ಪೇಯ್ನ್ ಅನುಭವಿಸಿದ್ದೀನಿ. ಈ ಪೀರಿಯಡ್ಸ್ ಟೈಮಲ್ಲಿ ಆಗುವಂಥ ಪೇಯ್ನ್ ಏನಿದೆ, ಅದು ನಮ್ಮ ಯೂಟ್ರಸ್ ಅಂತ ಏನು ಹೇಳ್ತೀವಿ, ನಮ್ಮ ಗರ್ಭಕೋಶ, ಅದು ಕಾಂಟ್ರಾಕ್ಷನ್ ಆಗೋ ಟೈಮಲ್ಲಿ ಆಗುವಂಥದ್ದು. ಅಂದರೆ ಪ್ರತಿ ತಿಂಗಳು ನಮ್ಮ ಗರ್ಭಕೋಶ ಬ್ಲೀಡಿಂಗ್ ಏನಾಗುತ್ತೆ, ಆ ಟೈಮಲ್ಲಿ ನಮ್ಮ ಗರ್ಭಕೋಶದಲ್ಲಿ ಒಂದು ಕಾಂಟ್ರಾಕ್ಷನ್ ಆಗುತ್ತೆ. ಅಂದರೆ ಅದಕ್ಕೊಂದು ಹಾರ್ಮೋನ್ ಕಾರಣ ಆಗಿರುತ್ತೆ. ಆ ಹಾರ್ಮೋನ್ ಜಾಸ್ತಿ ಲೆವೆಲಲ್ಲಿ ಪ್ರೊಡ್ಯೂಸ್ ಆದಾಗ ಆ ಕಾಂಟ್ರಾಕ್ಷನ್ ಕೂಡ ಆಗುವಂಥ ಲೆವೆಲ್ ಕೂಡ ಹೈಯರ್ ಆಗಿರುತ್ತೆ. ಅವಾಗ ನಮಗೆ ಆಗುವಂಥ ಪೇಯ್ನ್ ಅಥವಾ ಕ್ರ್ಯಾಂಪ್ಸ್ ಏನಿದೆ, ಅದು ಕೂಡ ತುಂಬಾ ಜಾಸ್ತಿ ಆಗಿರುತ್ತೆ. ಸಮ್ಟೈಮ್ಸ್ ಅದಕ್ಕೊಂದು ರೀಸನೇ ಇರೋದಿಲ್ಲ, ಅದು ಏನಕ್ಕೆ ಜಾಸ್ತಿ ಆಗುತ್ತೆ. ಕೆಲವರಿಗೆ ಏನಕ್ಕೆ ತುಂಬ ಜಾಸ್ತಿ ಪೇಯ್ನ್ ಆಗುತ್ತೆ, ಕೆಲವರಿಗೆ ಏನಕ್ಕಿಲ್ಲ, ಏನೂ ಅನಿಸೋದೇ ಇಲ್ಲ ಅನ್ನೋದಕ್ಕೆ ಒಂದು ರೀಸನೇ ಇಲ್ಲ ಆ್ಯಕ್ಚುಲಿ ಜಾಸ್ತಿ ಪೇಯ್ನ್ ಏನಕ್ಕಾಗುತ್ತೆ ಕೆಲವರಿಗೆ ಅಂತ ಹೇಳೋದಕ್ಕೆ. ನಾನು ಕಾಲೇಜ್ ಡೇಸಿಂದ ಹಿಡಿದು ನನಗೆ ಮದುವೆ ಆಗಿ ರೇಯಾಂಶ್ ಹುಟ್ಟೋ ತನಕನೂ, ನನಗೆ ಒಂದು ಡೆಲಿವರಿ ಆಗಿ ರೇಯಾಂಶ್ ಹುಟ್ಟೋ ತನಕನೂ ಈ ಒಂದು ನೋವನ್ನು ಅನುಭವಿಸಿದ್ದೀನಿ. ಇದನ್ನು ನಾನು ನೋವು ಅಂತ ಹೇಳೋದಕ್ಕಿಂತಲೂ ಒಂದು ನರಕ ಯಾತನೆ ಅಂತಲೇ ನಾನು ಇದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಸಿವಿಯರ್ ಲೆವೆಲಲ್ಲಿ ನನಗೆ ಪೇಯ್ನ್ ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಆ ಥರ ಒಂದು ಪೇಯ್ನ್ ಅಂತ ಹೇಳೋದಕ್ಕಿಂತಲೂ ಪೇಯ್ನ್ ಜೊತೆಗೆ ನನಗೆ ಅದರಲ್ಲಿ ವಾಮಿಟಿಂಗ್ ಆಗ್ತಾಯಿತ್ತು, ಬ್ಯಾಕ್ ಪೇಯ್ನ್ ತುಂಬ ಜೋರಾಗಿ ಆಗ್ತಿತ್ತು, ಕಾಲಲ್ಲಿ ಕೂಡ ನನಗೆ ಕ್ರ್ಯಾಂಪ್ಸ್ ಬರ್ತಾಯಿತ್ತು. ಆಮೇಲೆ ತಲೆ ಸುತ್ತೋದು, ಬ್ಲ್ಯಾಕ್ ಔಟ್ ಅಂತ ಹೇಳ್ತಾರೆ, ಕಣ್ಣು ಕತ್ತಲೆ ಬರೋದು ಅಂತ ಹೇಳ್ತಾರೆ, ಏನೂ ಕಾಣೋದಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿ ಬಿದ್ದುಬಿಡ್ತಾ ಇದೆ. ಎಷ್ಟೋ ಸರಿ ಬಿದ್ದಿದ್ದೀನಿ ಕೂಡ. ಆ್ಯಂಡ್ ಒಂದ್ಸರಿ ಅಂತೂ ನಾನು ಯಾವ ಥರ ಬಿದ್ದಿದ್ದೆ ಅಂದರೆ, ಬಿದ್ದ ಲೆವೆಲ್ಗೆ ರೇಂಜ್ಗೆ ನಂದು ಬ್ಯಾಕ್ ಸೈಡಲ್ಲಿ ಒಂದು ಮೂಳೆ ಏನಿದೆ ಅದೊಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಟ್ಟು ನನಗೆ ಹೇಳೋಕ್ಕಾಗದೇ ಇರೋ ಲೆವೆಲಲ್ಲಿ ಬಿದ್ದಿದ್ದೆ ನಾನು. ಸೊ ಆಮೇಲೆ ಎಕ್ಸ್ರೇ ಅದು ಇದೆಲ್ಲ ಮಾಡಿ ಮೆಡಿಕೇಷನ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಸರಿ ಆಯಿತು. ಸೊ ಆ ಲೆವೆಲ್ಗೆ ನನಗೆ ಸಿವಿಯರ್ ಪೇಯ್ನ್ ಇತ್ತು. ಇನ್ಫ್ಯಾಕ್ಟ್ ನನ್ನ ಎಷ್ಟೊಂದು ಜನ ಫ್ರೆಂಡ್ಸ್ಗೆ ಕೇಳಿದ್ರೆ ಇವಾಗಲೂ ನೆನಪಿರ್ಬೋದು, ನಾನು ಕಾಲೇಜ್ ಡೇಸಲ್ಲಿ ಕ್ಲಾಸ್ ಆಗ್ತಿದ್ರು, ಅದ್ರ ಮಿಡ್ಲಲ್ಲೂ ಎಷ್ಟೋ ಸರಿ ನನಗೆ ಏನು ಹೇಳೋಕ್ಕಾಗದೇ ಇರೋ ಲೆವೆಲಲ್ಲಿ ನಾನು ಮಲ್ಕೊಂಡಿರ್ತಾ ಇದ್ದೆ. ಅವಾಗೆಲ್ಲ ಅವರೇ ನನ್ನನ್ನು ಮನೆ ತನಕ ಬಿಟ್ಟು ಡ್ರಾಪ್ ಮಾಡಿ ಹೋಗ್ತಾ ಇದ್ರು. ಸೊ ಇವಾಗಲೂ ಕೇಳಿದ್ರೆ ಅವ್ರಿಗೆ ನೆನಪಿರುತ್ತೆ ಖಂಡಿತ, ಯಾಕಂದ್ರೆ ನನಗೆ ಅಷ್ಟು ನಡೆಯೋಕ್ಕಾಗದೇ ಇರೋ ಲೆವೆಲ್ಗೆ ನಾನು ಹೋಗ್ತಾ ಇದ್ದೆ. ಹಾಗೆ ಅಮ್ಮನೂ ಅಷ್ಟೇ, ಮನೆಯಲ್ಲಿ ಅದು ಇದು ಎಲ್ಲ ಹೋಮ್ ರೆಮಿಡೀಸ್ ಎಲ್ಲ ಕಷಾಯ ಎಲ್ಲ ಮಾಡಿಕೊಡೋರು. ಸೊ ಇದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಪೀರಿಯಡ್ಸ್ ಟೈಮ್ ಹತ್ತಿರ ಬರೋದು ಅಂದರೆ ಸಾಕು ನನಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಇನ್ನೇನಪ್ಪ ಮಾಡೋದು, ಇನ್ನೆಷ್ಟು ನೋವಾಗುತ್ತೋ ಅಂತ. ಸೊ ನಾನು ಆ ಥರ ನೋವಾಗಬೇಕಾದ್ರೆ ನಾನು ಯಾವ ಪೊಸಿಷನಲ್ಲಿ ಇರ್ತೀನೋ, ಎಲ್ಲಿರ್ತೀನೋ ಅಂತ ನನಗೆ ಆ ಥರ ಒಂದು ಯೋಚನೆಗಳು ಮುಂಚೆನೇ, ಒಂದು 2-3 ದಿನ ಮುಂಚೆನೇ ಶುರು ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಒಂದು ಸ್ವಲ್ಪ ಪೇಯ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ನಾನು ಪೇಯ್ನ್ ಕಿಲ್ಲರ್ ತೊಗೊಂಡ್ಬಿಡ್ತಾ ಇದ್ದೆ. ಬಟ್ ಏನು ಮಾಡೋದು, ಪೇಯ್ನ್ ಕಿಲ್ಲರ್ ತೊಗೊಳ್ಳೋದು ಒಳ್ಳೆಯದಲ್ಲ ಅಂತ ಎಲ್ಲರೂ ಹೇಳ್ತಿದ್ರು. ಬಟ್ ನನಗೆ ಬೇರೆ ದಾರಿನೇ ಇರ್ತಿರ್ಲಿಲ್ಲ ಅವಾಗ. ಯಾಕಂದರೆ ಕ್ಲಾಸ್ ಅಟೆಂಡ್ ಮಾಡಬೇಕು, ಕಾಲೇಜ್ಗೆ ಹೋಗಬೇಕು, ಕಾಲೇಜ್ ಮಿಡ್ಲಲ್ಲಾಯಿತು ಅಂದರೆ ಬಿದ್ದೋಗ್ಬಿಟ್ರೆ ಏನು ಮಾಡೋದು ಅಂತ ಆ ಥರ ಎಲ್ಲ ಟೆನ್ಷನಲ್ಲಿ ನಾನು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತಾ ಇದ್ದೆ. ಕೇಳ್ತಾ ಇರಲಿಲ್ಲ ಯಾರೇನು ಹೇಳಿದ್ರು, ತೊಗೊಂಡ್ಬಿಡ್ತಾ ಇದ್ದೆ ಆ ಒಂದು ಮೂಮೆಂಟಿಗೆ.
ನಾನು ಡಾಕ್ಟ್ರ್ ಹತ್ರನೂ ತುಂಬ ಸರಿ ತೋರಿಸಿಲ್ಲ ಅಂತಿಲ್ಲ, ತುಂಬ ಜನ ಡಾಕ್ಟ್ರ್ ಹತ್ರ ತುಂಬ ಸರಿ ತೋರಿಸಿದ್ದೀನಿ. ಬಟ್ ಯಾವ ಡಾಕ್ಟ್ರ್ ಹತ್ರ ಹೋದ್ರೂ ಟೆಸ್ಟ್ ಮಾಡ್ತಾಯಿದ್ರು. ಸೊ ಇಂಟರ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಇದು ಏನಕ್ಕಾಗುತ್ತೆ ಅನ್ನೋದಕ್ಕೆ ರೀಸನ್ನೂ ಇಲ್ಲ. ಹಾಗೆ ಇದಕ್ಕೊಂದು ಮೆಡಿಸಿನ್ ಅಂತಲೂ ಏನೂ ಕರೆಕ್ಟಾಗಿಲ್ಲ, ಸ್ವಲ್ಪ ತಡ್ಕೋಬೇಕು ಅಂತಲೇ ಹೇಳ್ತಾಯಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಎಷ್ಟೊಂದು ಜನ ನನಗೆ ಹೇಳಿದರು, ಈ ಒಂದು ಪೇಯ್ನ್ ಏನಿದೆ, ಈ ಒಂದು ಮದುವೆ ಆಗಿ ನಿಮಗೆ ಮಕ್ಕಳಾಗಿ ಒಂದು ಡೆಲಿವರಿ ಅಂತ ಆದಮೇಲೆ ಈ ಪೇಯ್ನ್ ಎಲ್ಲ ಸರಿ ಆಗುತ್ತೆ. ಅಂದರೆ ಆ ಟೈಮಲ್ಲಿ ನಮ್ಮ ಯೂಟ್ರಸ್ ಏನಿದೆ ಅದು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸರಿ. ಸೊ ಹಾಗಾಗಿ ಅದೆಲ್ಲ ಆದಮೇಲೆ ಈ ಪೇಯ್ನ್ಗೆಲ್ಲ ಒಂದು ಫುಲ್ ಸ್ಟಾಪ್ ಸಿಗುತ್ತೆ ಅಂತ ನನಗೆ ತುಂಬ ಜನ ಡಾಕ್ಟರ್ಸ್ ಇದೇ ಹೇಳಿದ್ದು. ಸೊ ನನ್ನ ವಿಷಯದಲ್ಲೂ ಇದೇ ನಿಜ ಆಗಿರೋದು. ಡಾಕ್ಟರ್ಸ್ ಹೇಳಿರೋ ಥರನೇ ನನಗೆ ಡೆಲಿವರಿ ಆಗಿ ರೇಯಾನ್ಶ್ ಹುಟ್ಟಿದ ಮೇಲೆ ಅದಾದಮೇಲೆ ಆಗಿರೋ ಒಂದು ಪೀರಿಯಡ್ಸಲ್ಲಿ ನನಗೆ ಆ ಸಿವಿಯರಿಟಿ ಲೆವೆಲ್, ಆ ಪೇಯ್ನ್ ಹೆವಿಯಾಗಿ ಏನು ಪೇಯ್ನ್ ಆಗ್ತಾಯಿತ್ತು, ಆ ಸಿವಿಯರಿಟಿ ಲೆವೆಲ್ ಒಂದು ಸ್ವಲ್ಪ ಕಮ್ಮಿ ಆಗಿ ರೆಡ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಟ್ಯಾಬ್ಲೆಟ್ ಇಮಿಡಿಯೇಟಾಗಿ ತೊಗೊಂಡ್ಬಿಡ್ತಾ ಇದ್ದೆ ನಾನು ಮುಂಚೆ ಎಲ್ಲ. ಬಟ್ ಅದಾದಮೇಲೆ ಒಂದು ಸ್ವಲ್ಪ ನನಗೆ ಓಕೆ ಇಮಿಡಿಯೇಟಾಗಿ ಟ್ಯಾಬ್ಲೆಟ್ ತೊಗೊಳ್ಳೋದು ಬೇಡ, ಅಂದರೆ ಒಂದು ವಿತೌಟ್ ಟ್ಯಾಬ್ಲೆಟ್ ನಾನು ಮ್ಯಾನೇಜ್ ಮಾಡಬಹುದು ಅನ್ನೋ ಹಂತಕ್ಕೆ ಆ ಒಂದು ಪೇಯ್ನ್ ರೆಡ್ಯೂಸ್ ಆಯಿತು. ಈ ಒಂದು ವಿಡಿಯೋ ನೋಡ್ತಾ ಇರೋ ನಿಮ್ಮಲ್ಲೂ ಕೆಲವರಿಗೂ ಈ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ಆಗ್ತಾ ಇರ್ಬೋದು. ಸೊ ಹಾಗಾಗಿ ನನಗೆ ಈ ಒಂದು ವಿಷಯದ ಬಗ್ಗೆ ಮಾತಾಡೋದು ತುಂಬಾ ಒಳ್ಳೆಯದು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಈ ಥರ ಎಲ್ಲ ಒಂದು ಸಮಸ್ಯೆ ಇದ್ದಾಗ ಇದೆಲ್ಲ ನಾವೇನೇ ಒಂದು ಪ್ಲ್ಯಾನ್ ಮಾಡಬೇಕು ಅಂದ್ರೂ ಅದೆಲ್ಲನೂ ಈ ಒಂದು ಸಮಸ್ಯೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಇದು ಪೀರಿಯಡ್ಸ್ ಟೈಮ್ ಇದೆ, ಸೊ ಅಷ್ಟೊಂದೆಲ್ಲ ಪೇಯ್ನ್ ಆಗುತ್ತೆ, ಸೊ ಹಾಗಾಗಿ ಬೇಡ, ಆ ಪ್ಲ್ಯಾನ್ ಬೇಡ, ಇವಾಗ ಕ್ಯಾನ್ಸಲ್ ಮಾಡಿಬಿಡೋಣ, ಆ ಥರದ್ದೆಲ್ಲ ಆಗುತ್ತೆ. ಈವನ್ ಕಾಲೇಜ್ಗೆ ಹೋಗೋ ಹುಡುಗಿರಿಗೆ ಅಥವಾ ಆಫೀಸಲ್ಲಿ ಕೆಲಸ ಮಾಡೋವಂಥವ್ರಿಗೆ ಹೇಳೋದೇ ಬೇಡ ಈ ಒಂದು ಸಮಸ್ಯೆಗಳ ಬಗ್ಗೆ. ಆ ಟೈಮಲ್ಲಿ ಈ ಥರದ್ದೆಲ್ಲ ಆದರೆ ಎಷ್ಟು ಕಿರಿಕಿರಿ ಆಗುತ್ತೆ ಅನ್ನೋದು ನಾನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಇದಕ್ಕೆ ಒಂದು ಇಮಿಡಿಯೇಟ್ ರಿಲೀಫ್ ಅಂತ ಇಲ್ಲದೆ ಇದ್ರೂ ನೀವು ಮನೆಯಲ್ಲೇ ಕೆಲವೊಂದು ನ್ಯಾಚುರಲ್ ರೆಮಿಡೀಸ್ ಮಾಡಿಕೊಂಡು ಇದರ ಒಂದು ನೋವಿನ ಸಿವಿಯರಿಟಿನ ಕಮ್ಮಿ ಮಾಡ್ಕೋಬೋದು. ಇನ್ಫ್ಯಾಕ್ಟ್ ನಾನು ಈ ಒಂದು ಕೆಲವೊಂದು ಕಷಾಯಗಳನ್ನು ಮಾಡಿ ಕುಡಿದಿದ್ದೀನಿ. ಇದರಿಂದ ನನಗೆ ಇಮಿಡಿಯೇಟ್ ಅಲ್ಲದೆ ಇದ್ರೂ ಸ್ವಲ್ಪ ಪೇಯ್ನ್ ಇರೋವಂಥ ಟೈಮಲ್ಲಿ ಇದನ್ನು ಕುಡಿದಾಗ ನನಗೆ ತುಂಬ ರಿಲೀಫ್ ಸಿಕ್ಕಿದೆ. ಸೊ ಇದನ್ನು ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತಾ ಇದ್ದೀನಿ, ನಿಮಗೂ ಹೆಲ್ಪ್ ಆಗ್ಬೋದು ಅಂತ. ಸೊ ನಾನು ಮೊದಲನೇದಾಗಿ ಹೇಳ್ತಾ ಇರೋ ಒಂದು ಇಂಗ್ರೀಡಿಯೆಂಟ್ ಅಂದರೆ ಸೋಂಪಿದೆ ಅಲ್ವಾ. ಅಂದರೆ ನಮಗೆ ಇವಾಗ ಊಟ ಎಲ್ಲ ಆದಮೇಲೆ ಹೋಟೆಲ್ಸಲ್ಲಿ ರೆಸ್ಟೋರೆಂಟ್ಸಲ್ಲೆಲ್ಲ ಕೊಡ್ತಾರಲ್ವ ತಿನ್ನೋಕ್ಕೆ ಸೋಂಪು, ಅದ್ರ ಬಗ್ಗೆ ಹೇಳ್ತಾ ಇರೋದು ನಾನು. ಅದನ್ನು ನೀವು 1 ಕಪ್ ಗ್ಲಾಸ್ ನೀರಲ್ಲಿ 1 ಕಪ್ ವಾಟರನ್ನು ಇದು ಮಾಡಿಬಿಟ್ಟು ಅದರಲ್ಲಿ ಫೆನಲ್ ಸೀಡ್ಸ್ 1 ಸ್ಪೂನ್ ಅಥವಾ 1 ರಿಂದ 1.5 ಸ್ಪೂನಷ್ಟು ಫೆನಲ್ ಸೀಡ್ಸನ್ನು ಹಾಕಿ ಕುದಿಸಿ, ಅದು ಆ ನೀರು 1 ಕಪ್ ನೀರು ಒಂದು ಹಾಫ್ ಆಗೋ ತನಕ, ಅರ್ಧ ಕಪ್ ಆಗೋ ತನಕ ಅದನ್ನು ಕುದಿಸಿ ಆಮೇಲೆ ಅದನ್ನು ಸೋಸಿ ಅದನ್ನು ಕುಡಿದ್ರೆ ಅದು ನಿಮಗೆ ಖಂಡಿತವಾಗ್ಲೂ ಒಂದು ತುಂಬ ರಿಲೀಫ್ ಕೊಡುತ್ತೆ ನಿಮಗೆ ಪೀರಿಯಡ್ ಪೇಯ್ನಿಂದ. ನಿಮಗೆ ಅದೊಂದು ಸ್ವಲ್ಪ ಒಗರು ಅಂತ ಅನಿಸಿದ್ರೆ ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಅದನ್ನು ಕುಡೀರಿ. ಆ ಟೈಮಲ್ಲಿ ಅದು ನಿಮಗೆ ಪೀರಿಯಡ್ ಪೇಯ್ನಿಂದ ತುಂಬ ರಿಲೀಫ್ ಕೊಡುತ್ತೆ. ಆಮೇಲೆ ಜೀರಿಗೆ ಮತ್ತು ಕೊತ್ತಂಬರಿ ಬಗ್ಗೆ ನಿಮಗೆ ಹೇಳೋದೇ ಬೇಡ, ಅದು ದೇಹಕ್ಕೆ ತುಂಬಾ ತಂಪು. ಜೀರಿಗೆ ಮತ್ತು ಕೊತ್ತಂಬರಿ ಅದು ಕೂಡ ನಮ್ಮ ದೇಹನ ತಂಪು ಮಾಡುತ್ತೆ. ಸೊ ತಂಪು ಮಾಡುವಂಥ ಯಾವುದೇ ಇಂಗ್ರೀಡಿಯೆಂಟನ್ನು ನೀವು ರೆಗ್ಯುಲರ್ ಆಗಿ ತೊಗೊತಾ ಇದ್ದರೆ ಇದು ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಆಗುವಂಥ ಪೇಯ್ನನ್ನು ತುಂಬ ರಿಡ್ಯೂಸ್ ಮಾಡುತ್ತೆ. ಆಮೇಲೆ ಇನ್ನೊಂದು ಪಪ್ಪಾಯಿ ಕೂಡ ನಮ್ಮ ಪೀರಿಯಡನ್ನು ರೆಗ್ಯುಲೇಟ್ ಮಾಡುತ್ತೆ. ಅಂದರೆ ಕೆಲವ್ರಿಗೆ ಏನಾಗುತ್ತೆ, ಅವರ ಪೀರಿಯಡ್ಸ್ ಟೈಮ್ಗೆ ಆಗೋದಿಲ್ಲ, ತುಂಬ ಲೇಟ್ ಆಗುತ್ತೆ ಕೆಲವೊಂದು ಸರಿ. ಸೊ ತುಂಬ ಲೇಟ್ ಆಗಾದಾಗೂ ಆ ನೋವಿನ ಒಂದು ಇಂಟೆನ್ಸಿಟಿ ತುಂಬ ಜಾಸ್ತಿ ಆಗುತ್ತೆ. ಸೊ ಲೇಟಾಗಿ ಪೀರಿಯಡ್ಸ್ ಆದಾಗ ಪೇಯ್ನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಪೀರಿಯಡ್ಸ್ ಹತ್ತಿರ ಬರ್ತಿದ್ದಂಗೆ ಟೈಮ್ ಹತ್ತಿರ ಬರ್ತಿದ್ದಂಗೆ ಒಂದು ಪಪ್ಪಾಯಿನ ಕೂಡ ರೆಗ್ಯುಲರ್ ಆಗಿ ನಾವು ಸೇವನೆ ಮಾಡೋದ್ರಿಂದ ಆ ಒಂದು ನಮ್ಮ ಪೀರಿಯಡ್ಸ್ ಏನಿದೆ ಅದು ಕರೆಕ್ಟಾಗಿ ಆಗಿ ಟೈಮ್ಗೆ ಆಗುತ್ತೆ. ಸೊ ಹಾಗಾಗಿ ಅದರಿಂದನೂ ನೀವು ಒಂದು ಸ್ವಲ್ಪ ಆ ಪೇಯ್ನನ್ನು ರೆಡ್ಯೂಸ್ ಮಾಡ್ಕೋಬೋದು. ಅಂದರೆ ಆ ಪೇಯ್ನ ಜಾಸ್ತಿ ಆಗೋದಿಲ್ಲ ಆವಾಗ ಟೈಮಿಗೆ ಸರಿಯಾಗಿ ಪೀರಿಯಡ್ಸ್ ಆದಾಗ ನಮಗೆ ಪೇಯ್ನ್ ಕೂಡ ಜಾಸ್ತಿ ಆಗೋದಿಲ್ಲ. ಸೊ ಹಾಗಾಗಿ ಪಪ್ಪಾಯಿ ಕೂಡ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಇನ್ನೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ನಾನು ಹೇಳೋದೇ ಬೇಕಾಗಿಲ್ಲ, ನೀರೇ ಕುಡಿಯೋದಿಲ್ಲ ಕೆಲವರು, ಅದರಿಂದನೂ ಹೆವಿ ಲೆವೆಲಲ್ಲಿ ಪೇಯ್ನ್ ಆಗುತ್ತೆ. ನಮ್ಮ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಿದ್ದಂಗೆ ಆ ಪೇಯ್ನ್ ಆಗೋದು ಕೂಡ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀರು ಕುಡಿಯೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಇದೆಲ್ಲದ್ರ ಜೊತೆಗೆ ನೀರು ಕುಡಿಯೋದನ್ನು ಮಾತ್ರ ಮರಿಲೇಬೇಡಿ. ಸೊ ಈ ಒಂದು ನ್ಯಾಚುರಲ್ ರೆಮಿಡೀಸ್ಗಳ ಜೊತೆಗೆ ನಾನು ಒಂದೆರಡು ಯೋಗ ಆಸನನ ಕೂಡ ಇದ್ರ ಜೊತೆ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಜೊತೆಗೇನೆ. ಸೊ ನಿಮಗೆ ಆ ಟೈಮಲ್ಲಿ ಕೆಲವೊಂದು ಸರಿ ನಾವು ಯಾವ ಥರ ಮಲ್ಕೊಳ್ಳೋದು, ಯಾವ ಥರ ಕೂತ್ರೂ ನಮಗೊಂದು ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗಲ್ಲ. ಸೊ ಆ ಟೈಮಲ್ಲಿ ನೀವು ಈ ಒಂದು ಆಸನಗಳನ್ನು ಟ್ರೈ ಮಾಡೋದ್ರಿಂದ ನಿಮ್ಮ ಒಂದು ಆ ನೋವಿನ ಸಿವಿಯರಿಟಿ ಲೆವೆಲನ್ನು ನೀವು ಸ್ವಲ್ಪ ರೆಡ್ಯೂಸ್ ಮಾಡ್ಕೋಬೋದು. ಸೊ ಮೊದಲನೇದಾಗಿ ನೀವು ಯಾವ ಜಾಗದಲ್ಲಿದ್ದೀರೋ
ಅಥವಾ ಮಲ್ಕೊಂಡಿದ್ದೀರಾ ಬೆಡ್ಡಲ್ಲಿ ಅಂದರೆ ಅಲ್ಲಿಂದನೇ ನೀವು ಕೂತ್ಕೊಂಡು ಇದನ್ನು ಮಾಡ್ಬೋದು. ಮೊದಲನೇದಾಗಿ ಏನು ಮಾಡಿ ಅಂದರೆ ನಿಮ್ಮ 2 ಪಾದಗಳನ್ನು ಈ ಥರ ಹತ್ರ ಜಾಯಿಂಟ್ ಮಾಡಿಕೊಂಡು, ಕಾಲಲ್ಲಿ ನಮಸ್ಕಾರ ಮಾಡೋ ಥರ ಈ ಥರ ಹತ್ರ ಮಾಡಿಕೊಂಡು, ಫುಲ್ ನಿಮ್ಮ ಬಾಡಿಗೆ ತುಂಬ ಹತ್ರ ಇಟ್ಕೋಬೇಡಿ, ಒಂದು ಸ್ವಲ್ಪ ದೂರದಲ್ಲಿ ಈ ಥರ ಇಟ್ಕೊಂಡು ನಿಮ್ಮ ಬ್ಯಾಕನ್ನು ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ಹಿಂಗೆ ಬಗ್ಗಬೇಡಿ ಅಥವಾ ಹಿಂಗೆ ಸ್ಟ್ರೇಟ್ ಆಗಿ ಇಟ್ಕೊಂಡು ನಿಮ್ಮ ಭುಜಗಳನ್ನು, ಶೋಲ್ಡರ್ಸನ್ನು ಕೂಡ ಫ್ರೀ ಆಗಿ ಇಟ್ಕೊಂಡು ಈ ಥರ ಬಗ್ಗಿ ಸ್ಟ್ರೆಚ್ ಮಾಡಬೇಕು. ಇದು ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಕಾಲ್ ತನಕ ಹೋಗೋಕ್ಕಾಗ್ತಿಲ್ಲ, ಇಲ್ಲಿ ತನಕ ರೀಚ್ ಆಗೋಕ್ಕಾಗ್ತಿಲ್ಲ, ಅಷ್ಟು ಸ್ಟ್ರೆಚ್ ಮಾಡೋಕ್ಕಾಗ್ತಿಲ್ಲ ಅಂದ್ರೂ ನಿಮಗೆ ಎಲ್ಲಿ ತನಕ ಹೋಗೋಕ್ಕಾಗುತ್ತೆ ಅಲ್ಲಿ ತನಕ ಮಾತ್ರ ಬೆಂಡ್ ಮಾಡಿ. ನಿಮಗೆ ಇಷ್ಟೇ ಹೋಗೋಕ್ಕಾಗೋದು ಅಂದರೆ ಅಷ್ಟು ಕೂತ್ಕೊಂಡು ಅಲ್ಲಿ ಅಷ್ಟು ಸ್ಟ್ರೆಚ್ ಮಾಡಿ. ಈ ಥರ ಒಂದು ಸ್ಟ್ರೆಚ್ ಮಾಡಿದಾಗ ನಮ್ಮ ಈ ಪೆಲ್ವಿಕ್ ಏರಿಯಾ ಅಂತ ಹೇಳ್ತಾರೆ, ಈ ಪೆಲ್ವಿಕ್ ಏರಿಯಾ ಅಂದರೆ ಯೂಟ್ರಸ್ ಮತ್ತು ನಮ್ಮ ಲೋವರ್ ಅಬ್ಡಮನ್ ಏರಿಯಾ, ಅಲ್ಲಿಗೆ ಒಂದು ಒಳ್ಳೆ ರೀತಿಯ ಸ್ಟ್ರೆಚ್ ಸಿಗುತ್ತೆ. ಅಂದರೆ ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಈ ಲೋವರ್ ಬಾಡಿ ಪಾರ್ಟ್ ಏನಿದೆ ಅದು ಸ್ಟ್ರೆಚ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಸೊ ಆ ಥರ ಸ್ಟ್ರೆಚ್ ಆದಾಗ ನಮಗೆ ಆ ಟೈಮಲ್ಲಿ ಆಗೋವಂಥ ಕ್ರ್ಯಾಂಪ್ಸ್ ಇರ್ಬೋದು, ಆ ಒಂದು ಪೇಯ್ನ್ ಏನಾಗುತ್ತೆ, ಆ ಒಂದು ಇಂಟೆನ್ಸಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಜಾಸ್ತಿ ಕ್ರ್ಯಾಂಪ್ಸ್ ಆಗೋದು ಒಂದು ಸ್ವಲ್ಪ ರೆಡ್ಯೂಸ್ ಆಗಿ ನಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಐನೋ ಆ ಟೈಮಲ್ಲಿ ಎದ್ದು ಹೋಗೋದು ಬೇಡ ಅಂತ ಅನಿಸುತ್ತೆ, ಬಟ್ ಈ ಥರ ಒಂದು ಸ್ಟ್ರೆಚ್ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಒಂದು ರಿಲೀಫ್ ಸಿಗುತ್ತೆ. ಸೊ ಕಂಪ್ಲೀಟ್ ಆಗಿ ಈ ಥರ ಬಗ್ಬಿಟ್ಟು ಈ ಥರ ಬೆಂಡ್ ಮಾಡಬೇಕು ಆ್ಯಂಡ್ ಕಮ್ ಬ್ಯಾಕ್ ಟು ಯುವರ್ ಒರಿಜಿನಲ್ ಪೊಸಿಷನ್. ನಿಮಗೆ ಇದು ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಮಾಡ್ಬೋದು. ಹಾಗೆ ನಿಮಗೆ ಎಷ್ಟೊತ್ತು ಆ ಒಂದು ಪೊಸಿಷನಲ್ಲಿ ಇರೋಕ್ಕಾಗುತ್ತೆ ಅಷ್ಟೊತ್ತು ನೀವು ಅದೇ ಪೊಸಿಷನಲ್ಲಿ ಇರ್ಬೋದು. ತುಂಬ ನಿಮಗೆ ಅದು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಇದನ್ನು ಮಾಡೋದ್ರಿಂದ. ಅದೊಂಥರ ಸ್ಟ್ರೆಚ್ ಆದರೆ ಇನ್ನೊಂದು ಥರನೂ ನೀವು ಮಾಡ್ಕೋಬೋದು. ಅದೇನು ಅಂದರೆ ನೀವು ನಿಮ್ಮ ಹಿಮ್ಮಡಿ ಮೇಲೆ ಕೂತ್ಕೋಬೇಕು. ನಿಮ್ಮ ಹಿಂದಿನ ಪಾದಗಳೇನಿದೆ ಈ ಹಿಮ್ಮಡಿ ಅಂತ ಹೇಳ್ತೀವಲ್ವ, ಅದ್ರ ಮೇಲೆ ಈ ಥರ ಕೂತ್ಕೊಂಡ್ಬಿಟ್ಟು ನೆಕ್ಸ್ಟ್ ನಿಮ್ಮ ಕೈಗಳನ್ನು ಈ ಥರ ಮುಂದೆ ಮಾಡಿ ನಿಮ್ಮ ಹಣೆಯನ್ನು ಈ ಥರ ನೆಲಕ್ಕೆ ತಾಗಿಸ್ಬಿಟ್ಟು ಸ್ಟ್ರೆಚ್ ಮಾಡಬೇಕು. ಇದನ್ನು ಕೂಡ ಆವಾಗಲೇ ನಾನು ಹೇಳಿರೋ ಥರ ನಮ್ಮ ಪೆಲ್ವಿಕ್ ಏರಿಯಾ ಅಂದರೆ ನಮ್ಮ ಲೋವರ್ ಅಬ್ಡಮನ್ ಏರಿಯಾಗೆ ಒಂದು ಒಳ್ಳೆ ರೀತಿಯ ಸ್ಟ್ರೆಚ್ ಕೊಡುತ್ತೆ. ಹಾಗೆ ಇದು ನಮ್ಮ ಕಾಲುಗಳಲ್ಲೂ ಕೂಡ ಸ್ಟ್ರೆಚ್ ಮಾಡುತ್ತೆ. ಕಾಲನ್ನು ಕೂಡ ಅದು ನೀವು ಕೂತಾಗ ಈ ಥರ ನಿಮಗೆ ಫೀಲ್ ಆಗುತ್ತೆ ಅದು. ಸೊ ಕಾಲುಗಳಲ್ಲಿ ಬರುವ ಕ್ರ್ಯಾಂಪ್ಸ್ ಆಗಿರ್ಬೋದು ಅಥವಾ ನಮ್ಮ ಹೊಟ್ಟೆಯಲ್ಲಿ ಬರುವಂಥ ಕ್ರ್ಯಾಂಪ್ಗಳು ಅದರ ಇಂಟೆನ್ಸಿಟಿನ ಕಡಿಮೆ ಮಾಡುತ್ತೆ ಇದು. ಇದೆಲ್ಲ ಸಿಂಪಲ್ ಯೋಗ ಪೋಸ್ಗಳು. ನಿಮಗೆ ಇವಾಗ ನೀವು ಯೋಗ ಮಾಡಿರೋರಾದ್ರೆ ನಿಮಗೆ ಗೊತ್ತೇ ಇರುತ್ತೆ. ಆದರೆ ಇದು ನೀವು ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಮಾಡಿದಾಗ ನಿಮ್ಮ ಒಂದು ನೋವಿನ ಇಂಟೆನ್ಸಿಟಿನ ಕಡಿಮೆ ಮಾಡೋದ್ರಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಅಷ್ಟೇ ನೀವು ಈ ತರ ಬೆಂಡ್ ಮಾಡಿ ನಿಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇದೇ ಪೊಸಿಷನ್ ಅಲ್ಲಿ ಇರ್ಬೋದು. ನಿಮಗೆ ಎಷ್ಟು ಹೊತ್ತು ಕಂಫರ್ಟೇಬಲ್ ಆಗುತ್ತೋ ಅಷ್ಟು ಹೊತ್ತು. ಆ 2 ಸ್ಟ್ರೆಚ್ ಜೊತೆಗೆ ಇನ್ನೂ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅದು ಆ 2 ಹೇಳಿರೋದು ನಾನು ಸಿಂಪಲ್ ಆಗೇ ಇದೆ. ಅದ್ರ ಜೊತೆಗೆ ಇನ್ನೊಂದಂದರೆ ನೀವು ನಿಮ್ಮ 2 ಕಾಲುಗಳನ್ನು ಈ ಥರ ಓಪನ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡ್ಬಿಟ್ಟು ಬ್ರೀದ್ ಇನ್ ಮಾಡಿ, ಇನ್ಹೇಲ್ ಮಾಡ್ಕೊಳ್ಳಿ ಉಸಿರನ್ನು. ಆಮೇಲೆ ಆ್ಯಸ್ ಯು ಬ್ರೀದ್ ಔಟ್ ನೀವು ಎಕ್ಸ್ಹೇಲ್ ಮಾಡಬೇಕಾದ್ರೆ ಈ ಥರ ಕೆಳಗಡೆ ಬಂದು ಕಂಪ್ಲೀಟಾಗಿ ಈ ಥರ ಬೆಂಡ್ ಆಗಿ ನಿಮಗೆ ಕಂಪ್ಲೀಟ್ ಇಲ್ಲಿ ಕಾಲುಗಳನ್ನು ರೀಚ್ ಆಗೋಕ್ಕಾಗ್ತಿಲ್ಲ ಅಂದರೆ ಕಾಲು ತನಕ ನಿಮ್ಮ ಫೋರ್ ಹೆಡ್ಡನ್ನು ತೊಗೊಂಬರೋಕ್ಕಾಗ್ತಿಲ್ಲ ಅಂದರೆ 2 ಈ ಥರ ಪಿಲ್ಲೋ ಇಟ್ಕೊಂಡು ಈ ಥರ ಇದ್ರ ಮೇಲೆ ಕಾಲ ಮೇಲೆ ಪಿಲ್ಲೋ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನಿಮ್ಮ ತಲೆಯನ್ನು ಫೋರ್ ಹೆಡ್ಡನ್ನು ಈ ಥರ ರೆಸ್ಟ್ ಮಾಡಿ ಈ ಥರ ಮಾಡಿದಾಗನು ನಮ್ಮ ಕಾಲಿಗೆ ಇದು ಒಂದು ಒಳ್ಳೆ ಸ್ಟ್ರೆಚ್ ಸಿಗುತ್ತೆ. ಕಾಲಿಗೆ ಕ್ರ್ಯಾಂಪ್ಸ್ಗಳು ಬರೋದು ತುಂಬ ಇರುತ್ತೆ ಆ ಟೈಮಲ್ಲಿ. ಸೊ ಹಾಗಾಗಿ ಕಾಲಿಗೆ ಕ್ರ್ಯಾಂಪ್ಸ್ ಬರೋದ್ರಿಂದನೂ ಈ ಒಂದು ಸ್ಟ್ರೆಚ್ ಮಾಡಿದಾಗ ರಿಲೀಫ್ ಸಿಗುತ್ತೆ. ಆ್ಯಂಡ್ ಈ ಥರದ ಯಾವುದೇ ಒಂದು ಆಸನಗಳನ್ನು, ಯಾವುದೇ ಒಂದು ಯೋಗ ಪೋಸ್ ನೀವು ಮಾಡಬೇಕಾದ್ರೂ ಯಾವುದೇ ಕಾರಣಕ್ಕೂ ನಿಮ್ಮ ಉಸಿರನ್ನು ತಡೆ ಹಿಡ್ಕೊಂಡಿರಬೇಡಿ. ಅಂದರೆ ನಾರ್ಮಲ್ ಆಗಿ ಉಸಿರಾಡ್ತಾ ಇರಬೇಕು. ಇನ್ಹೇಲ್ ಎಕ್ಸ್ಹೇಲ್ ನಾರ್ಮಲ್ ಆಗಿ ಮಾಡ್ತಾನೆ ಇರಬೇಕು. ಉಸಿರನ್ನು ತಡೆ ಹಿಡ್ಕೊಂಡು ಮಾಡಬೇಡಿ. ಅದ್ರ ಜೊತೆಗೇನೆ ನೀವು ಯಾವುದೇ ಒಂದು ಆಸನಗಳನ್ನು ಮಾಡ್ತೀರಾ ಅಂದ್ರೂ ನಿಮ್ಮ ಲಿಮಿಟಲ್ಲೇ ಮಾಡಿ. ಅಂದರೆ ನಿಮಗೆ ಎಷ್ಟು ಸ್ಟ್ರೆಚ್ ಮಾಡೋಕ್ಕಾಗುತ್ತೆ ಅಷ್ಟು ಮಾತ್ರ ಮಾಡಿ. ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಿ ಆಮೇಲೆ ಯಾವುದೇ ತೊಂದರೆನ ತಂದ್ಕೋಬೇಡಿ. ನಿಮ್ಮಿಂದ ಎಷ್ಟು ಲಿಮಿಟ್ ಇರುತ್ತೆ, ನಿಮಗೆ ಎಷ್ಟು ಲಿಮಿಟಲ್ಲಿ ಮಾಡೋಕ್ಕಾಗುತ್ತೆ ಅಷ್ಟರಲ್ಲಿ ಮಾತ್ರ ಮಾಡಿ. ಆ್ಯಂಡ್ ಜೊತೆಗೆ ನಿಮಗೆ ತುಂಬ ಸಿವಿಯರ್ ಪೇಯ್ನ್ ಆಗುತ್ತೆ ಅಂದರೆ ಒಂದ್ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದನ್ನು ಮರಿಬೇಡಿ. ಐನೋ ಹೆಚ್ಚಿನ ಸಂದರ್ಭದಲ್ಲಿ ಅದು ಅದಕ್ಕೊಂದು ರೀಸನ್ ಇರೋದಿಲ್ಲ ಏನು ಅಂತ. ಬಟ್ ಸ್ಟಿಲ್ ಟು ಬಿ ಆನ್ ಅ ಸೇಫರ್ ಸೈಡ್ ಡೂ ಕನ್ಸಲ್ಟ್ ಅ ಡಾಕ್ಟರ್ ಒಂದ್ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ನಾನು ಹೇಳಿರೋದು ಈ ನ್ಯಾಚುರಲ್ ರೆಮಿಡೀಸ್ ಏನಿದ್ರು ಒಂದು ಲೋ ಲೆವೆಲಲ್ಲಿ ಅಥವಾ ಮಾಡ್ರೇಟ್ ಲೆವೆಲಲ್ಲಿ ಆಗುವಂಥ ಒಂದು ಪೇಯ್ನಿಗೆ ಒಂದು ಕ್ಷಣಕ್ಕೆ ಒಂದು ಸ್ವಲ್ಪ ರೆಡ್ಯೂಸ್ ಮಾಡುವಂಥ ಕೆಲವೊಂದು ನ್ಯಾಚುರಲ್ ರೆಮಿಡೀಸ್ ನಾನು ಹೇಳಿರೋದು. ಸೊ ಟು ಬಿ ಆನ್ ಅ ಸೇಫರ್ ಸೈಡ್ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದನ್ನು ಮರಿಬೇಡಿ.
ಇಷ್ಟೊತ್ತು ಇಲ್ಲಿ ತುಂಬ ಬಿಸಿಲಿತ್ತು, ನೀವು ನೋಡ್ತಾ ಇದ್ರಿ ಬಿಸಿಲಲ್ಲಿ ನಿಂತ್ಕೊಂಡು ವ್ಲಾಗ್ ಮಾಡಿದೆ ನಾನು ಒಳಗಡೆ ಬೇಡ ಅಂತ. ಬಟ್ ಇವಾಗ ಈ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿದೆ, ಕಾಣಿಸ್ತಾ ಇದೆ ನಿಮಗೆ, ಜೋರಾಗಿ ಮಳೆ ಬರ್ತಾ ಇದೆ, ಸ್ವಲ್ಪ ತಂಪಾಯಿತು ಮತ್ತೆ. ಸೊ ಇದ್ರ ಜೊತೆ ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಿಮ್ಮ ಏನೇ ಒಂದು ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾವಾಗಲೂ ನಾನು ಅದಕ್ಕೆ ಖುಷಿಯಾಗಿ ರಿಪ್ಲೈ ಮಾಡ್ತೀನಿ. ಸೊ ಮತ್ತೆ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಇವತ್ತಿದ್ದು ನಾನೇ ಹೇಳ್ತಾ ಇದ್ದೀನಿ, ಅವನು ಏನೋ ಮಾಡ್ತಾ ಇದ್ದಾನೆ ಒಳಗಡೆ. ಸೊ ಹಾಗಾಗಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.